ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಚಾನಲ್. ಇವತ್ತು ನಾವು ಮಾಡ್ತಿದ್ವಿ ಬಟಾಟೆ ಸಾಂಗ್. ಈ ಬಟಾಟೆ ಸಾಂಗ್ ಕೊಂಕಣಿಯರ ರೆಸಿಪಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಬಟಾಟೆ ಅರ್ಧ kg, ಟೊಮೆಟೊ ಒಂದು 3 ಟೊಮೆಟೊ, 2 ದೊಡ್ಡ ನೀರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 20 ಮೆಣಸು, ತೆಂಗಿನೆಣ್ಣೆ ಸ್ವಲ್ಪ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಕೊತ್ತಂಬರಿ, ಸಾಸಿವೆ ಇದು ಗ್ರೈಂಡ್ ಮಾಡಲಿಕ್ಕೆ. ಇದಕ್ಕೆ ಒಂದು ಕಡಾಯಿ ಇಡುವ ಪಾತ್ರೆ. ಇದಕ್ಕೆ ಒಂದು 4 ಸ್ಪೂನ್ ಎಣ್ಣೆ ಹಾಕುವ. ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಉದ್ದಿನಬೇಳೆ, ಒಗ್ಗರಣೆಗೆ ಒಳ್ಳೆ ಆಗ್ತದೆ ಹಾಕಿದೆ ಉದ್ದಿನಬೇಳೆ, ಅದಕ್ಕೆ ಹಾಕಿ ಸ್ವಲ್ಪ. ಈಗ ಪಟ ಆದ ನಂತರ ನೀರುಳ್ಳಿ ಹಾಕುವ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ, ಇದು ಕೆಂಪು ಹಾಕಿ ಬಂತು, ಬ್ರೌನ್ ಕಲರ್. ಈಗ ಟೊಮೆಟೊ ಹಾಕುವ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಬಟಾಟೆ ಹಾಕುವ. ಈಗ ಬಟಾಟೆ ಹಾಕುವ. ಈಗ ಬಟಾಟೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡುವ. ಸ್ವಲ್ಪ ನೀರು ಹಾಕುವ, ಒಂದು ಅರ್ಧ ಲೋಟದಷ್ಟು, 1 ಲೋಟ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಮುಚ್ಚಳ ಮುಚ್ಚುವ, ಒಂದು 10 ನಿಮಿಷ ಬೇಯಲಿದ್ದು. ಈಗ ಒಂದು ಮಿಕ್ಸ್ ಜಾರಿಗೆ ಮೆಣಸು ಹಾಕುವ. ಹಾಗೆ ಹೇಳಿದ ಒಂದು 20 ಮೆಣಸು, ಈಗ ಕೊತ್ತಂಬರಿ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಹಾಕಿದ್ದೇನೆ. ಈಗ ಕೊತ್ತಂಬರಿ, ಸಾಸಿವೆ ಎಲ್ಲ ಗ್ರೈಂಡ್ ಮಾಡುವ. ಅರ್ಧ ಸ್ಪೂನು ಅರಶಿನ. ಈಗ ಇದು ಗ್ರೈಂಡ್ ಆಗಿದೆ ನೋಡಿ, ಎಷ್ಟು ಗ್ರೈಂಡ್ ಆಗಿದೆ, ನೈಸ್. ಈಗ ಮುಚ್ಚಳ ತೆಗೆಯುವ. ಇದು ಒಳ್ಳೆ ಬೆಂದಿದೆ. ಈಗ ಮಸಾಲೆ ಹಾಕುವ, ಕರಿದ ಮಸಾಲೆಯನ್ನು. ಈಗ ನೀರು ಹಾಕುವ, ಮಿಕ್ಸಿಯಲ್ಲಿ ತೊಳೆದ ನೀರನ್ನು ಹಾಕುವ ಅದಕ್ಕೆ. ಈಗ ಮಿಕ್ಸ್ ಮಾಡುವ ಚೆನ್ನಾಗಿ. ಇದು ತುಂಬ ಟೇಸ್ಟಿಯಾಗಿರ್ತದೆ. ಈಗ ರುಚಿಗೆ ಸ್ವಲ್ಪ ಇನ್ನು ಆಗ ಹಾಕಿದ್ದೀನಿ, ಇನ್ನೊಂದು ಸ್ವಲ್ಪ ಹಾಕುವ. ಮಿಕ್ಸ್ ಮಾಡುವ. ಈಗ ಲಾಸ್ಟ್ ಹಿಂಗೆ ಹಾಕುವ ಸ್ವಲ್ಪ. ಹಿಂಗೆ ಹಾಕಿ ಮಿಕ್ಸ್ ಮಾಡುವ. ಈಗ ಕಡೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕುವ. ನೋಡಿ, ಈ ಥರ ಬಂದಿದೆ. ಇದಾಯಿತು. ಇನ್ನು ಗ್ಯಾಸ್ ಆಫ್ ಮಾಡುವ. ಮುಚ್ಚಳ ಮುಚ್ಚಿ ಗ್ಯಾಸ್ ಆಫ್ ಮಾಡುವ. ಮುಚ್ಚಳ ಮುಚ್ಚಿ ಗ್ಯಾಸ್ ಆಫ್ ಮಾಡುವ. ನೋಡಿ ಫ್ರೆಂಡ್ಸ್, ಇದು ರೆಡಿಯಾಗಿದೆ, ರೆಡಿ ಟು ಸರ್ವ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿರ್ತದೆ ಇದು ಚಪಾತಿ ಒಟ್ಟಿಗೆ ತಿನ್ಬೋದು. ರೈಸಿಗೆ ತುಂಬ ಚೆನ್ನಾಗ್ತದೆ, ಹುಳಿ ಹುಳಿ ಒಂಥರ ಟೇಸ್ಟಾಗಿರ್ತದೆ. ಕೊಂಕಣಿಯವರ ಬಟಾಟೆ ಸಾಂಗ್ ರೆಸಿಪಿದು ನೋಡಿ, ಚೆಂದ ಬಂದಿದೆ, ಕಲರ್ಫುಲ್ಲಾಗಿ ಬಂದಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ. ಬಾಯ್ ಫ್ರೆಂಡ್ಸ್.